ನಮಸ್ಕಾರ, ಭತ್ತದ ನಾಡಿನ ರೆಸಿಪಿಗೆ ಸ್ವಾಗತ. ನಾನಿವತ್ತು ನಿಮಗೆ ಕರಾವಳಿ ಸ್ಪೆಷಲ್ ಬನಾನಾ ರವೆ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಾಳೆಕಾಯಿಯಿಂದ ರವೆ ಫ್ರೈನ ಮಾಡೋ ತೋರಿಸ್ತಾ ಇದ್ದೀನಿ. ಇದು ಕರಾವಳಿ ಕೇರಳದಲ್ಲಿ ತುಂಬಾ ಫೇಮಸ್. ಇದು ಯಾರ್ಯಾರು ವೆಜ್ ಇರ್ತೀರೋ ಅವರಿಗೆ ವೆಜಿಟೇರಿಯನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಟಾಫಟ್ ಅಂತ ಮಂಗಳೂರು ಸ್ಟೈಲಲ್ಲಿ ಬಾಳೆಕಾಯಿ ರವೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ. ಇದು ನೋಡಿ ರವೆ ಡಿಪ್ ಮಾಡಲಿಕ್ಕೆ. ಇದು ಬೇಸನ್, ಕಡಲೆ ಹಿಟ್ಟು 3 ಸ್ಪೂನ್, ಮೈದಾ ಹಿಟ್ಟು. ಇದು ನೋಡಿ ಅರಿಶಿನ, ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ 1-2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೌಡರ್, ಖಾರ. ಇದು ನೋಡಿ ಗರಂ ಮಸಾಲ. ಇದು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಫಟಾಫಟ್ ಅಂತ ಹೇಗೆ ಮಾಡೋದು ನೋಡೋಣ. ಬಾಳೆಕಾಯಿನ ನಾನು ಸಿಪ್ಪೆ ತೆಗೆದು ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಇಷ್ಟು ಕಟ್ ಮಾಡಿದರೆ ಸಾಕಾಗ್ತದೆ. ಬನ್ನಿ ಮಾಡೋದು ಹೇಗಂತ ನೋಡೋಣ. ಹೀಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಆಗಲೇ ತೋರಿಸಿದಂಥ ಎಲ್ಲ ಪದಾರ್ಥನೂ ಸೇರಿಸ್ತಾ ಇದ್ದೀನಿ. ಇದು ಮೈದಾ ಹಿಟ್ಟು. ಇದು ನೋಡಿ ಕಡಲೆ ಹಿಟ್ಟು. ನಾನು ಎರಡು ಬಾಳೆಕಾಯಿ ತೊಗೊಳೋದ್ರಿಂದ ಇಷ್ಟು ಕ್ವಾಂಟಿಟಿ ತೋರಿಸಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ಸ್ವಲ್ಪ ಕೈಯಿಂದ ಫಸ್ಟ್ ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಸಿ. ಇದನ್ನು ಪೂರ ತೆಳುವಾಗಿ ಸಹ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗಿ ಸಹ ಕಲಿಸ್ಬಾರ್ದು. ಎಲ್ಲ ಮಿಶ್ರಣನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಸಿ. ನೋಡಿ, ಈ ಥರ ಇದ್ದರೆ, ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕಾಗ್ತದೆ. ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ಬಾಳೆಕಾಯಿನ ಹಾಕ್ತಾಯಿದ್ದೀನಿ. ಬಾಳೆಕಾಯಿನ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ನೀವು ತೊಳೆದುಬಿಟ್ಟು ನೀರು ಹಾಕದೇ ಇಟ್ಟರೆ ಅದು ಕಪ್ಪಾಗುತ್ತೆ, ಅದಕ್ಕೆ ನೀರಲ್ಲಿ ಹಾಕ್ಕೊಳ್ಳಿ. ಈಗ ಈ ಮಸಾಲನ ಚೆನ್ನಾಗಿ ಇದಕ್ಕೆ ಹಚ್ಚಿ ಇದೆಲ್ಲ ಕಲಸಿದ್ದಾಗಿದೆ. ಈಗ ಒಂದು 10 ನಿಮಿಷ ಇದನ್ನು ಹಾಗೆ ಇಡ್ತೀನಿ. ನೋಡಿ, ಈಗ ಇದು ಆಗಿದೆ, 10 ನಿಮಿಷ ಆಯಿತು. ಈಗ ಇದನ್ನು ಯಾವ ಥರ ಡಿಪ್ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಆಗಲೇ ತೋರಿಸಿದ್ನಲ್ಲ, ಬಾಂಬೆ ರವೆ ಅಥವಾ ಬಿಳಿ ರವೆ ಅಂತಾರಲ್ಲ, ಅದರಲ್ಲಿ ಈ ಥರ ಡಿಪ್ ಮಾಡಿ ಈ ಥರ ಚೆನ್ನಾಗಿ ಡಿಪ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕೋತೀನಿ. ಅದೇ ಥರ ಎಲ್ಲ ಕೂಡ ಹೀಗೆ ಡಿಪ್ ಮಾಡಿ ರವೆಲಿ. ತುಂಬಾ ಸುಲಭವಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರು, ಕೇರಳ ಸೈಡೆಲ್ಲ ತುಂಬ ಫೇಮಸ್ ಇದು ಬಾಳೆಕಾಯಿ ರವೆ ಫ್ರೈ ಅಂದರೆ. ಕರಾವಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ ಕಡೆ ಯಾರು ನಾನ್ ವೆಜ್ ತಿನ್ನೋದಿಲ್ಲೋ ಅವ್ರಿಗೆ ಇದು ಒಂಥರ ನಾನ್ ವೆಜ್ ಇದ್ದ ಹಾಗೆ. ಫಿಶ್ ಕಬಾಬ್ ಥರನೇ ಇದು ಅವರಿಗೆ. ನಾನ್ ವೆಜ್ ತಿನ್ನಲಾರ್ದವ್ರಿಗೆಲ್ಲ ಫಿಶ್ ಕಬಾಬ್ ಥರನೇ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲನೂ ಡಿಪ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ. ನಾನು ಇದನ್ನು ಡಿಪ್ ಮಾಡಿದ್ದು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಗರಿಗರಿಯಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ. ನೋಡಿ, ಇದಾಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು. ತುಂಬಾ ಗರಿಗರಿಯಾಗಿ ಬರುತ್ತೆ ಇದು. ಈಗ ನಾನು ಉಳಿದಿರೋ ಎಲ್ಲದನ್ನು ಹೀಗೆ ಫ್ರೈ ಮಾಡ್ತೀನಿ, ಡೀಪ್ ಫ್ರೈ. ನೋಡಿ, ಇದು ಕೂಡ ಆಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು. ತುಂಬ ಗರಿಗರಿಯಾಗಿ ಒಳಗೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ.
ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಬನಾನಾ ರವೆ ಫ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟೀ ಟೈಮ್ ಕೂಡ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಸಿ ರೆಸಿಪಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.